ಪರಿಹಾರ ಮಾಡುವಾಗ ಒಲ್ಲಿ ಬಂದಿದ್ದಲ್ಲ. ಯಾರು ಯಾರು ಯಾರು? ವಾಲಿ. ವಾಲಿ ಬಂದಿದ್ದ. ಹೌದು, ಅವನನ್ನು ವಿಷಯ ಬೇಕಂತ ನಾವು ಅಲ್ಲಿಗೆ ಮಲಗಿದ್ದ. ಅವನನ್ನು ಕಳಿಸಿದ್ದೇನೆ. ಆಗಬೇಕು. ಬಂದಿದ್ದೀವಿ. ಇದು ಹಯ ಉಚ್ಚೈಶ್ರವಸ್ಸು. ಉಚ್ಚ ನನ್ನ ವಾಹನ ಉಚ್ಚೈಶ್ರವಸ್ಸು. ನಿನ್ನ ವಾಹನ ಉಚ್ಚ ಸೇವಿಸುದ. ಹಯ ಹಯ ಕುದುರೆ. ಹಾಗಿದ್ರೆ ಸ್ವರ್ಗಲೋಕದಲ್ಲಿ ಇರಬೇಕಾದ್ದು. ಸ್ವರ್ಗಕ್ಕೆ ಐರಾವತ. 56 ಐರಾವತ ಬಿಳಿದಾದಂತ ಆನೆ. ಹಾಗಿದ್ರೆ ಆನೆ ಎಲ್ಲಿ ಅದ್ದು? ಇದು ಸ್ವರ್ಗದ್ದು. ಸ್ವರ್ಗಕ್ಕೆ ಪಾರಿಜಾತದ ವೃಕ್ಷ. ಹಾಗಿದ್ರೆ ಪಾರಿಜಾತ ಸೇರ್ಬೇಕಾದ ಎಲ್ಲಿಗೆ? ಮಲ್ಲಿಗೆ. ಇದೇನು ಬಲ್ಲಿರ ಗೊತ್ತಾಯ್ತಾ? ಮಂದಾರ ವೃಕ್ಷ. ನಿನ್ನ ಖಾತೆಗೆ ಸರಿ ನೋಡಿ. ಕಲ್ಪವೃಕ್ಷ. ಕಲ್ಪಿಸಿದ್ದನ್ನು ಕೊಡಬಲ್ಲಂತಹ ಕಲ್ಪವೃಕ್ಷ ಇದು. ಹೌದು, ಇದಕ್ಕೆ ತನ್ನದಾದಂತಹ ಬೆಲೆ ಬರಬೇಕು. ಆದ್ದರಿಂದ ಇದು ಸೇರಬೇಕಾದ್ದೆಲ್ಲಿಗೆ? ಸ್ವರ್ಗಕ್ಕೆ. ಇವನಿಗೆ ಚೂಡು ಯಾವಾಗಲೂ ಇವನಿಗೆ ಚೂಡು, ಇವನಿಗೆ ಚೂಡಾಮಣಿ. ಹಾಗಿದ್ರೆ ಚೂಡಾಮಣಿ ಸ್ವರ್ಗಕ್ಕೆ ಸೇರಬೇಕು. ಈಗ ಬಂದದ್ದು ಏನು ಮಲ್ಲಿರ? ಚಿಂತಾಮಣಿ. ಚಿಂತೆಯನ್ನು ದೂರೀಕರಿಸುವಂತಹ ಮಣಿ. ನಾನೊಮ್ಮೆ ಕದ್ದಿ ಆಗ್ಲಾ? ಚಿಂತಾಮಣಿಗೊಮ್ಮೆ ಕದ್ದಿ ಆಗ್ಲ? ಕದ್ದಿ ಎಂತದಾಗುದು? ಅದು ಹಾಗೆಲ್ಲ ಇಲ್ಲದು. ನಿನಗೆ ಮಂಡೆ ಬಿಸಿ ಉಂಟಲ್ಲ, ದೂರ ಮಾಡ್ತದೆ ಅದು. ನಿನ್ನ ತನಸನ ಇಲ್ಲ. ಇದರ ಬಗ್ಗೆ ಸರಿ ತಿಳಿಬೇಕಿದ್ರೆ ಸ್ವರ್ಗದಲ್ಲಿ ಬ್ರಹ್ಮಾಜಿನಾರಿಯರು ಬಂದಿದ್ದಾರೆ. ಅವನನ್ನು ನಾನು ಬಿಟ್ಟು ಬರಲ್ಲ. ಒಮ್ಮೆ ನಾನು ನೋಡ್ತೇನೆ. ಅದಕ್ಕೆಲ್ಲ ಜೀವ ಇದ್ದಾನೆ. ಬಿತ್ತು ಬರ್ಲಿ ಅಲ್ವಾ? ಬಿಟ್ಟು ಬರ್ಲಿ? ಇಲ್ಲ ಇಲ್ಲ, ನಾನು ಆಜ್ಞಾಪಿಸಿದ್ದೆ ದಳ ಹೋಗುತ್ತಾ ಇದ್ದಾರೆ. ಚಂದ್ರ ಸಮುದ್ರ ಮಥನದ ಸಂದರ್ಭದಲ್ಲಿ ಚಂದ್ರ ಉದಿಸಿ ಬಂದಿದ್ದಾರೆ. ಹಾಗಿದ್ರೆ ವಿಷವನ್ನು ಕುಡಿದು ಬಿಸಿ ಏರಿದೆ. ತಂಪಾಗುವುದಕ್ಕೆ ಬೇಕಾಗಿ ಕುಡಿಗೆ ಸೇರ್ಲಿ. ನೋಡಿದ್ದೀರಾ? ಚಂದ್ರಶೇಖರ ಹೌದೌದು. ಈಗ ನಮ್ಮ ದೇವರು ಚಂದ್ರಚೂಡ. ಚಂದ್ರಚೂಡ, ಶಿವಶಂಕರ. ಶಿವಶಂಕರ, ಚಂಬು ತಂಕರ, ನೀನು ಕಂದರ, ಪತ್ತಾಯಿ. ಕಾಲು ಹಿಡಿ, ಕಾಲು ಹಿಡಿ. ದೇವರ ಓ ಪೋರ ತಪತ್ತಾಯಿ. ಹಾಗಿದ್ರೆ ನಿಮಗೆಲ್ಲ ಆಯಾಸ ಆಗಿದೆ. ಆಯಾಸ ಆಗಿದೆ ತಾನೆ? ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ, ನಾನು ಸ್ವಲ್ಪ ಮತಿಸುತ್ತೇನೆ.
ಯಾಕೆ ಸಂವಾದ ಎಂದು ಬೇಡ. ಎಂತದು ನೀವು ಮಾಡುದು? ಹೆಣ್ಣೊಬ್ಬಳು ಹುಟ್ಟಿ ಬಂದಿದ್ದಾರೆ ಈ ಹೌದು. ಬುದ್ಧಿಯಲ್ಲಿ. ನಮಗೆ ಬೇಕು. ನನಗೆ 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 ಅಂತ ನೀವು ಗೊಬ್ಬೆ ಹಾಕ್ತಾ ಇದ್ದೀರಲ್ಲ, ಏನು ಇದರ ಅರ್ಥ? ನೀವು ಯಾರು? ಸ್ವಲ್ಪ ಆಲೋಚನೆ ಮಾಡಿ. ನೀವೆಲ್ಲರೂ ನನ್ನ ಭಕ್ತರಾಗಿದ್ದೀರಿ. ಭಕ್ತರಾದಂತ ನೀವು ಹೆಣ್ಣಿನ ಮೇಲೆ ಕೈ ಮಾಡುವುದು ಸರಿಯಾ? ಹಾಗಾದ್ರೆ ನಿಮ್ಮ ಭಕ್ತರಿಗೆ ಹೆಣ್ಣು ಬೇಡವಾ? ಏ, ಬೇಕು. ಮತ್ತೆ? ಅವಳಿಗೂ ಕೂಡ ಸ್ವಾತಂತ್ರ್ಯ ಉಂಟಲ್ವಾ? ಹೆಣ್ಣಾದವಳಿಗೆ ಅವಳಲ್ಲಿದ್ದಾಳೆ. ಇದ್ದಾಳೆ. ಹೌದು. ಮತ್ತೆ ನನಗೆ ನನಗೆ ನೀವು ತುಂಬಾ ಬಂದಿದ್ದೀರಿ, ನನಗೆ ನನಗೆ ಅಂತ ಕೈ ಮೇಲೆ ಮಾಡ್ತಾ ಇದ್ದೀರಿ. ಅವನಿಗೆ ಮಂದಸನ ಇಲ್ಲ, ನನಗೆ ಇರ್ಲಿಲ್ಲ. ಅವರನ್ನೆಲ್ಲ ಸ್ವಲ್ಪ ತಡಿಯ. ಬಿಡುವುದಿಲ್ಲ ನಾನು. ಇದು ಸರಿಯಲ್ಲ. ಅವನಿಗೂ ಕೂಡ ಸ್ವಾತಂತ್ರ್ಯ ನಾವು ಕೊಡ್ಬೇಕು. ಶರದಿಯಲ್ಲಿ ಹುಟ್ಟಿದಂತ ಇವಳಿಗೆ ಒಂದು ನಾಮವನ್ನು ನಾನು ಇರಿಸಿದ್ದೇನೆ. ನಾಮ ಏನು ಏನು ಲಕ್ಷ್ಮಿ ಅಂತ. ಲಕ್ಷ್ಮಿ ಎಂತದು? ಲಕ್ಷ್ಮಿ ಲಕ್ಷ್ಮಿ. ಲಕ್ಷ್ಮಿ ನಿನ್ನ ಅಜ್ಜಿ ಹಿಡಿದವ. ಗೊತ್ತಾಯ್ತಲ್ವಾ? ನೋಡು, ಅವಳಿಗೆ ಒಂದು ನಾವು ಸ್ವಾತಂತ್ರ್ಯ ಕೊಡುವ. ಅಂದ್ರೆ ಸ್ವಯಂವರ ಮಾಡುವುದು. ಸುಯ್ಯವನ ಎಂತದು? ಸ್ವಯಂವರ. ಲಕ್ಷ್ಮಿ ಸ್ವಯಂವರ. ಆಯ್ತು. ಹಾ? ಗೊತ್ತಾಯ್ತಲ್ವಾ? ಆಯ್ತು. ಅವಳಿಗೆ ಯಾರ ಮೇಲೆ ಮನಸ್ಸುಂಟು ಅವರನ್ನು ವರಿಸಲಿ. ನನಗೆ ನನಗೆ ಅಂತ ಹೇಳೋದು ಬೇಡ. ಅದು ನಾನು ನಮ್ಮವರೇ, ಒಂದು ಹಾರವನ್ನು ಕೊಟ್ಟು ಬಿಡಿ ನೋಡು ಅವರ ಕೈಯಲ್ಲಿ. ಗಾಳಿ ಬಿಟ್ಟು ಎಲ್ಬೇಕಾಗ್ತದೆ. ದೇವರೇ, ನೀವೆಲ್ಲರೂ ಈ ಲಕ್ಷ್ಮಿಯನ್ನು ನೋಡಿದಂತಹ ನೀವು ಎಲ್ಲರೂ ನನಗೆ ಬೇಕೆನ್ನುವುದಾಗಿ ಬಯಸುತ್ತಾ ಇದ್ದೀರಿ. ಹೌದು. ಈ ಸಂದರ್ಭದಲ್ಲಿ ನಾನು ಹೇಳುವಂತಹ ಮಾತನ್ನು ನೀವೆಲ್ಲರೂ ಕೇಳಬೇಕು. ಆಯ್ತು ನಾವು ಅವರೊಂದಷ್ಟು ಹೇಳಿಬಿಟ್ಟು ನಿಮ್ಮದು ಉಂಟಾ? ನನ್ನದು ಸ್ವಲ್ಪ ಹೊತ್ತು ನೀವು ದಾರಿ ಬಿಟ್ಟು ಸ್ವಲ್ಪ ಆಚೆ ಕುಳಿತುಕೊಳ್ಬೇಕು. ನೀನು ನಾನು ಈಗ ನೀನು ಅಡ್ಡ ಇದ್ದಿ ಈಗ ದಾರಿಯಲ್ಲಿ. ಅತ್ತ ನೀನು ಮತ್ತೆ ಲಕ್ಷ್ಮಿ ಅದ್ಯಾಕೆ? ಅದು ಉಂಟು. ಹಾ. ಲಕ್ಷ್ಮಿಗೆ ಅವಕಾಶ ಈಗ. ಆಹಾ. ನಿನಗೆ ಯಾರು ಇಷ್ಟವಾಗ್ತಾರೋ ಅವರ ಕೊರಳಿಗೆ ನೀನು ಈ ಸುಮಮಾಲೆಯನ್ನು ಹಾಕ್ಬೇಕು. ಈಗ ಇದು ಎಲ್ಲರೂ ಲಕ್ಷ್ಮಿ ನೋಡ್ಬೇಕಲ್ವಾ? ಸ್ವಯಂವರವಾಗಲಿ. ಹಾಗಾದರೆ ನನ್ನನ್ನು ನಲೆ ಮಾರಿ ಹಿಡಿದವ ನಾನು. Ah!
ನಿನ್ನ ಕಾಂತಪ್ಪ ಗಾಯನ ನಿಲ್ಲಿಸ ಅವರು ಅಷ್ಟು ದಂಡ ಕೇಳಿದ್ದಾರೆ ಅವನ ನಿನ್ನ ಎಮ್ಮೆ ಗಾಯನ ನಿನ್ನ ಎಂತದು ನೋಡುದು ಮತ್ತೆ ಜೀವ ಇದ್ದವ್ರನ್ನ ನೋಡಿ ಯಾರ ಮುಖಕ್ಕೆ ನೋಡಿದ. ನಿನ್ನನ್ನು ಬಾನಿ ಒಳ್ಳೆದುಂಟ ಈಗ ನನ್ನದು ನೋಡಿ ಮುಖದಲ್ಲಿ ಮಾಂಸವೇ ಇಲ್ಲ ಬೇತಾಳ ಹಾಗೆ ಕಾಣ್ತಾ ಇದ್ದಾರೆ. ಮಾಂಸ ಇದ್ರೆ ಸಾಕಾಗುದಿಲ್ಲ, ಲಕ್ಷಣ ಬೇಕಾ ಯಾವ? ಇನ್ನೊಂದು ಮುಖ ನೋಡಿ ಈಗ ನನ್ನನ್ನೇ ನೋಡಿದವಳು. ಏ ಮುಖ ಹಾ. ಇವಳು ನೋಡಿದ ನನಗೆ ಏನಾಗಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ಹುಚ್ಚು ಹುಚ್ಚು ಇವನನ್ನು ಕಟ್ಟಿ ಹಾಕಿ ಎಂತದು ಹುಚ್ಚು ಹುಚ್ಚು ನಿನಗೆ? ಯಾಕೆ? ನಾನು ನೀರಿನ ಒಳಗಿದ್ದೆ ಅದು ನೀರಿನ ಮೇಲೆ ಇದ್ದೆ ನನಗೆ ಗೊತ್ತಾಗುತ್ತಾ ಇಲ್ಲ. ಬಹುಶಃ ನೀನ್ ನೀರಿನ ಒಳಗೆ ಇಡುವುದು ಒಳ್ಳೇದು ಹಾಗಲ್ಲ ಮೇಲೆ ಬಂದು ಅವಳನ್ನು ನೋಡ್ತೀಯಲ್ಲ ಇವಳು ನನಗೆ ಬೇಕು ಅಂತ ಆಗಿ ಹೋಗಿದೆ. ಅದಕ್ಕೆ? ಇವಳು ನೋಡಿದ ಕ್ಷಣದಲ್ಲಿ ನನ್ನ ಕಾಮದ ಕಾಲೋರಗೆ ಹೆಡೆ ಎತ್ತಿ ಕುಣಿಯುತ್ತಾ ಉಂಟು ಈಗ. ಹೌದಾ ಅದನ್ನು ಮಂದೆಗೆ ಬದಿಬೇಕು ನಿನ್ನ ತಲೆಗೆ ಬಡಿದೆ. ಅವ ಎಂತ ಹೇಳುದು ಮತ್ತೊಬ್ಬ ಅದು ಆದ್ದರಿಂದ ಇವಳು ನನಗೆ ಬೇಕು ಅಂತ ಆಗಿದೆ. ನಾನೊಂದು ಹರಕೆ ಹೇಳ್ತಾ ಇದ್ದೇನೆ. ಅದಕ್ಕೆ ಹೇಳ್ತೀಯ ಹೌದು. ಯಾನಿಗೆ ಆ, ಇನ್ನು ಮುಂದೆ ಎಲ್ಲ ಬ್ರಾಹ್ಮಣನಿಗೆ ಭೂದಾನ ಮಾಡುವುದು. ಮೂದಾನ ಹೌದು ಎಲ್ಲ ಜಾಗ ಕೊಂಡೋದು ಹೌದು. ಅವರಿಗೆ ತೃಪ್ತಿ ಆದ್ರೆ ಖಂಡಿತವಾಗಿ ಭೂದಾನ ಮಾಡ್ತೀಯ ಹೌದು. ನಿನಗೆ ಕೂತ್ಕೊಳ್ಳಿಕ್ಕೆ ಮನೆ ಇಲ್ಲ ಎಲ್ಲಿಂದ ದಾನ ಮಾಡ್ತಿ ನನಗೆ ಇಲ್ಲ ತೊಂದ್ರೆ ಇಲ್ಲ. ನಾನು ಇನ್ನೊಬ್ಬರು ಕೇಳಿ ಆದ್ರೂ ಕೂಡ ನನಗೆ ಭೂಮಿ ಕೊಡ್ತಾರೆ ಯಾರಾದ್ರೂ. ಎಲ್ಲ ಜಾಗದ ನಿಮ್ಮ ನಿಮ್ಮ ಜಾಗಕ್ಕೆ ಎಲ್ಲ ಬೇಲಿ ಹಾಕಿ ನಿಲ್ಲು, ನಾನೊಂದು ಹರಿಕೆ ಹೇಳ್ತೇನೆ ಆಯ್ತು. ನಮ್ಮ ಕುಲದೇವರಿಗೆ. ಓ ಸ್ವಾಮಿಯೇ ಶರಣಯ್ಯಪ್ಪ. ಕುಲ ಎಂತದ್ದು ನಿನ್ನ ಸ್ವಾಮಿ? ಅದಲ್ವ ನನ್ನ ದೇವರನ್ನು ಕರೆದು ಅವರಿಗೆ ನಿದ್ದೆ ಮಾಡಿದ್ದಾರೆ, ಎಬ್ಬಿಸುವುದು. ದೇವರಿಗೆ ಎಬ್ಬಿಸ ಇಲ್ಲಿ ಇಲ್ವ ನಮ್ಮ ಅವರಲ್ವಾ ನನ್ನ ಕುಲದೇವರು ಅಂತ ಹೇಳ್ತೇನೆ ಅದು ನಾನು. ಬೇರೆ ಅವನ ಕುಟುಂಬದ್ದು. ಕುಟುಂಬರಿಗಿಲ್ಲ ಅದು ಅವನಿಗೆ. ದೇವ್ರೇ ಇವತ್ತು ಇಷ್ಟು ಚಂದದ ಹೆಣ್ಣು ಮತ್ತೆಂತದು ನಾಯಿ ಮರಿ ಅದು ನಿನ್ನ ಅಜ್ಜಿಗೆ ಕೊಂಡೋಗಿ ಕೊಡು. ಅದಲ್ವ ನಾಯಿ ಮಣಿ ಒಮ್ಮೆಗೆ ಬಂದಿದ್ದಾಳೆ. ಇಲ್ಲಿ ಎಲ್ಲರ ಮುಖ ಕೋಡಗನಾಗೆ ಕಾಣಿ. ನನ್ನದೊಂದು ಚಂದ ಕಂಡ್ರೆ ನಿಮಗೆ 1000 ಎಮ್ಮೆಯನ್ನು ಕಡಿತೇನೆ. ಎಮ್ಮೆ ಹಾ, ಮನೆಯಲ್ಲಿ ಒಂದಾನು ಉಂಟ ಮನೆಯಲ್ಲಿಲ್ಲ, ಬಲಿ ಚಕ್ರವರ್ತಿಯಲ್ಲಿ ಉಂಟ. ಎಲ್ಲ ಊರಿನವನ್ನೆಲ್ಲ ಕೆಲವೊಟ್ಟಿಗೆ ಹೇಳ್ಬೇಕು. ಎಂತದು? ನಾಳಿನ ದಿವಸಕ್ಕೆ ಯಾರು ದನ ಕರುಗಳನ್ನು ಮೇಲಕ್ಕೆ ಬಿಡಬೇಡಿ. ಇವ ದೊಡ್ಡ ಕಳ್ಳ ಕದ್ದುಕೊಂಡು ಹೋಗ್ತಾನೆ. ನಿನ್ನಾಗ ನಾನು ಕದೀಲಿಕ್ಕೆ ನೀನು ಮತ್ತೆ ಅಲ್ಲ, ಅವನ ಹೆಂಡತಿಯನ್ನು ಬಿಟ್ಟಿದ್ದಾನೆ, ಅವಳನ್ನೇ ಸಾಕುದಾಗ ಆಗುದಿಲ್ಲ ಅಂತ ಮತ್ತೆ ಇವಳನ್ನು ಸಾಕ್ಲಿಕ್ಕೆ ಉಂಟೆ ಇವ. ಅಯ್ಯ, ನಿನ್ನನ್ನು ಇವ ಎಲ್ಲಿ ಕಳೆದ ವರ್ಷದ ವಿಷಯ. ಹುಡುಗಿಯನ್ನು ನೋಡಿದ್ರೆ ನನ್ನ ಮನಸ್ಸಿಗಂತೂ ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ಹೌದಾ? ಏನೋ ಒಂದು ರೀತಿಯಾದಂತ ಇವನಿಗೆ ನಾಚಿಕೆ ಆಗೋದು. ಅದಕ್ಕೆ ನಾನು ನಮ್ಮ ದೇವರಿಗೆ 100 ವರಹಗಳ ಒಂದು ಬಂಗಾರದ ಮಾಲೆ ಹಾಕಿಸ್ತೇನೆ. ಇವಳನ್ನು ಮದುವೆ ಆಗಿ. ಚಿನ್ನದ ಮಾಲೆ. ಹೌದು. ಪುಣ್ಯಾತ್ಮ, ಏನು ನಿನ್ನಲ್ಲಿ ಚಿನ್ನ ಎಷ್ಟುಂಟು? ಒಂದಲ್ಲಿಲ್ಲ ಚೂರುಂಟ. ನಿನ್ನ ಹೆಂಡತಿ ಕೊಡಲಲ್ಲುಂಟ. ಮೊನ್ನೆ ಸಂತೆಯಲ್ಲಿ ಅದು ತೋರದ ಹೆಂಗಸಿಯನ್ನು ಅವನಿಗೆ ಒಂದು ಸಂತೆದು ಮಾಲೆ ತೆಗೆದು ಬರ್ತೀನಿ. ಮೊನ್ನೆ ಇದ್ದದ್ದನ್ನೆಲ್ಲ ಕೊಂಡೋಗಿದ್ದಾರೆ. ಇಂಥವನಲ್ಲಿ ಇಷ್ಟೇ ಇರಬೇಕು ಅಂತ ಇವನನ್ನು ಯಾಕೆ ಆಯ್ತಲ್ಲ ನಿನ್ನದುಂಟ. ಮತ್ತೆ ನನ್ನದುಂಟು. ಎಂತದು? ನಾನು ನಮ್ಮ ದೇವರು ಗಣಪತಿ ದೇವರು. ಯಾರು? ಗಣಪತಿ ಗಣಪತಿ ದೇವರು. ಗಣಪತಿ ದೇವರಿಗೆ ಒಂದು ಕಾಯ್ದು ಪಾಂಚಗಜ್ಜಾಯ. ಒಂದು ಕಾಯ್ದು ಪಂಚಗಜ್ಜೆ. ಅಯ್ಯೋ ಪಂಚಗಜ್ಜಾಯ. ಆ ಪಂಚಗಜ್ಜಾಯ ಮಾಡಿ ಹೀಗೆ ದೇವನಿಗೆ ತೋರಿಸುವುದು, ಆಮೇಲೆ ನಾನೇ ತಿನ್ನುವುದು. ನಿನ್ನ ಹೊಟ್ಟೆಗೆ ಸಿಡಿಲು ಬಡಿಲಿಕ್ಕೆ ಪಾಪಿ ಮಗನೇ. ಅದು ನಿನ್ನ ತಲೆಗೆ ಬದಿ. ತೋರಿಸುವುದೇನಕ್ಕೆ ಬೇಕಲ್ಲ, ಅದು ದೇವರು ತಿನ್ನುವುದಿಲ್ಲಲ್ಲ, ಹಾಗೆ ತೋರಿಸುವುದು. ಆಮೇಲೆ ಊರಲ್ಲಿರುವ 100 ಜನ ಬ್ರಾಹ್ಮಣರಿಗೆ ಪೂರಿ ಭೋಜನ. ಎಂತದು? ಪೂರಿ ಎಷ್ಟು? ಭೋಜನ. ಎರಡೆರಡ ಒಂದೊಂದ? ಅದು ಎಷ್ಟಾದ್ರೂ ಬಂದ ಪೂರಿ ಮುಗಿದ್ರೆ ಮತ್ತೆ ಚಪಾತಿ ಮಾಡಿ ಅದಲ್ವ ಬೂರಿ ಭೋಜನ. ಅದೇ ಅಷ್ಟನ್ನೆಲ್ಲ ಕೊಡ್ತೇನೆ. ಇವಳು ನನ್ನನ್ನೇ ಕೂಡ್ಲಿ, ನನ್ನನ್ನೇ ಒರೆಸಲಿ. ಇನ್ನು ವರೆಸುವುದೆಲ್ಲಿಗೆ? ಕೋಟೆಗೆ ಹೋಗಿ ವರಸು. ನಿನ್ನ ಯಾವ ಜನ್ಮದಲ್ಲಿ ಹೆಣ್ಣು ಕೂಡ ಮದುವೆ ಆಗ್ಲಿಕ್ಕಿಲ್ಲ. ಇಲ್ಲ, ನೋಡಿ. ಬದಿಗೇನಿಲ್ಲ ಅಲ್ಲಿ. ನನ್ನನ್ನೇ ಮೂಗಿದ್ದವಳಾಗ್ಲಿಕ್ಕಿಲ್ಲ. ಬಲಿಗಿನುದ ಮಾರಿಯರು ಶ್ರೀಯ ಸಿಕ್ಕೈನುತೆ ಕರಗಿ ಪಿಡಿದು ಕಂಡರು ಬಂದು ಕಂಡರು ಸಭೆಯ
ಸುರರು ಮತ್ತು ಅಸುರರು ಮಂದರ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿ ಸಮುದ್ರವನ್ನು ಮತಿಸುವಂತಹ ಸಂದರ್ಭದಲ್ಲಿ ನಾನು ಹುಟ್ಟಿಕೊಂಡವಳು. ಹಾಗಿದ್ರೆ ನಾನು ಶರದಿ ಸಂಜಾತಿ ಲಕ್ಷ್ಮಿ ಎನ್ನುವ ಹಾಗೆ ಪರಮೇಶ್ವರ ದೇವರು ಹೆಸರನ್ನಿರಿಸಿದ್ದಾರೆ. ಹಾಗಿದ್ರೆ ಚಂಚಲೆ ನಾನು ತನ್ನ ಮನಸ್ಸನ್ನು ಸ್ಥಿರಗೊಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ಯೋಗ್ಯ ಪುರುಷರನ್ನು ನೀನೇ ಆಯ್ಕೆ ಮಾಡಬೇಕು ಎನ್ನುವಂತಹ ಉದ್ದೇಶಕ್ಕಾಗಿ ಸುಮಹಾರವನ್ನು ಕರದಲ್ಲಿ ಕೊಟ್ಟಿದ್ದಾರೆ. ಹೆಣ್ಣಾದವಳಿಗೆ ಮದುವೆ ಎನ್ನುವುದು ಒಂದು ಸಂಸ್ಕಾರವಂತೆ. ಈ ಸಮಯದಲ್ಲಿ ಆಲೋಚನೆಯನ್ನು ಮಾಡಿ ಆಯ್ಕೆಯನ್ನು ಕೈಗೊಳ್ಳಬೇಕಂತೆ. ಆಲೋಚನೆಯಲ್ಲಿ ಸ್ವಲ್ಪ ಎಡವಿದ್ರು ಅಂತಾದ್ರೆ ಜೀವನದ ಉದ್ದಕ್ಕೂ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ ಅಂತೆ. ಹಾಗಿದ್ರೆ ಅಂತಹ ಪುರುಷ ಯಾರಿದ್ದಾರೆ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡುವುದು. ಪುರುಷರೆಲ್ಲ ಉತ್ತಮವರಲ್ಲ, ಪುರುಷರಲ್ಲಿ ಉತ್ತಮನೆಂದೆನಿಸಿಕೊಂಡವನನ್ನು ಮದುವೆಯಾಗಬೇಕು. ಹಾಗಿದ್ರೆ ಕೆಲವು ಗುಣಗಳು ಪುರುಷರಲ್ಲಿ ಬೇಕು. ಅಬಲೆಯನ್ನು ಪರಪುರುಷನ್ನು ದಂಡಿಸಿದಾಗ ಆತನನ್ನು ದಂಡಿಸಿ ಅಬಲೆಯನ್ನು ರಕ್ಷಿಸಬೇಕಂತೆ. ಹಾಗೆ ಒಳಿದು ಬಂದಂತಹ ಹೆಣ್ಣಿಗೆ ಎಲ್ಲಾ ವಿಧದಿಂದ ಸಂತೋಷವನ್ನು ಗೊಳಿಸಬೇಕಂತೆ. ಮಾತ್ರವಲ್ಲ, ಹೆಣ್ಣಾದವಳು ಯಾವುದೇ ರೀತಿಯ ಚೇಷ್ಟೆಯನ್ನು ಮಾಡಿದ್ರೂ ಸಹ ನಿಯಂತ್ರಣ ಶಕ್ತಿಯನ್ನು ಹೊಂದಿರಬೇಕಂತೆ. ಅಂತಹ ಪುರುಷರು ಹಲವಾರು ಇರಬಹುದು, ಆದ್ರೆ ಅವರೆಲ್ಲ ಆಗುವುದಿಲ್ಲ. ಇವರಲ್ಲಿ ಉತ್ತಮನೆಂದೆನಿಸಿಕೊಂಡಂತಹ ಪುರುಷೋತ್ತಮ ಈ ಸಭೆಯಲ್ಲಿ ಇರಬೇಕಲ್ಲವೇ? ಅದಕ್ಕಾಗಿ ನೋಡುವುದು ನಾನು. ಆಹಾ, ಇಂದುಶೇಖರ ಇವರನ್ನು ಕಂಡೇತಾದ್ರೆ ಸಹೋದರ ಎನ್ನುವಂತಹ ಭಾವನೆಯಲ್ಲಿ ಮೂಡುತ್ತಾ ಉಂಟು. ಒಂದು ಹೋಯ್ತು ಅರವಿಂದ ಭವ ಬ್ರಹ್ಮದೇವರು ಇವರನ್ನು ಕಂಡೇತಾದ್ರೆ ಮಗ ಎನ್ನುವಂತಹ ಮಮತೆಯೂ ಅಧಿಕವಾಗುತ್ತಾ ಉಂಟು. ಮತ್ತೆ ಸುಮನಸರು ನೋಡಿ ಎಲ್ಲರೂ ಅಮ್ಮ ದೇವಿ ಎನ್ನುವ ಹಾಗೆ ಕರವನ್ನು ಜೋಡಿಸಿ ಶಿರವನ್ನು ತಗ್ಗಿಸಿ ನನ್ನನ್ನು ಸ್ತುತಿಸ್ತಾ ಇದ್ದಾರೆ, ಕರಮುಗಿಸ್ತಾ ಇದ್ದಾರೆ. ಹಾಗಿದ್ರೆ ಇವರಿಗೆಲ್ಲ ಮಾತಿಯಾಗಿರ್ಬೇಕು. 3 ಕೋಟಿ ಒಟ್ಟಿಗೆ ಹೋಯ್ತು.
ಒಮ್ಮೆಲೆ ಹೋಯ್ತು. ಋಷಿ ಮುನಿಗಳು ಎಲ್ಲರೂ ಭಕ್ತಿ ಭಾವದಿಂದ ಕಾಣುತ್ತಾ ಇದ್ದಾರೆ. ಇವರೆಲ್ಲ ನನ್ನ ಭಕ್ತರಲ್ಲವೇ? ಹಾಗಿದ್ರೆ ಸ್ವಲ್ಪ ಮುಂದುವರಿಬೇಕು. ಈಗ ನಮ್ಮದು ಆರಂಭ ಆಗ್ತದೆ. ಯಾರ ಹೆಸರು ಹೇಳಿ ಕರೀತಾರೆ ಅವರು ಹೋದ್ರೆ ಸಾಕು. ನೋಡಿದ್ದೀರಾ ಇವರು ಆಡುತ್ತಿರುವಂತಹ ಮಾತುಗಳನ್ನು ನನಗೆ ಈ ಕಾರಣಗಳಿಂದ ಕೇಳುವುದಕ್ಕೆ ಅಸಹ್ಯವಾಗುತ್ತಾ ಉಂಟು. ನನ್ನ ಹೆಸರು ಸರ್ಬಾನು, ಇವನ ಹೆಸರು ಸಾಬೂನು. ಓ ಇವನನ್ನೊಮ್ಮೆ ನೋಡಿ ಅಂತೆ, ಕಣ್ಣಲ್ಲಿ ಮೂಗಲ್ಲಿ ಬಾಯಲ್ಲಿ ಯಾವುದು ಗೊತ್ತಾಗುವುದಿಲ್ಲ. ಅದು ಮತ್ತೆ ಹೇಳಿಕೊಡ್ತೇನೆ ಅವನು ಎಲ್ಲೆಲ್ಲಿ ಉಂಟು ಅಂತ. ನಮ್ಮದಲ್ಲಿ ದೊಡ್ಡ ಅಪಶಕುನ ಇದುವೆ. ಇವರನ್ನು ಮದುವೆಯಾದಂತಾದ್ರೆ ಯಾವ ಸುಖವನ್ನು ನಾನು ಅನುಭವಿಸುವುದಕ್ಕೆ ಉಂಟು? ಖಂಡಿತವಾಗಿಯೂ ಇಲ್ಲ. ಹಾಗೆ ಅಸುರರು ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುತ್ತಿರುವಂತಹ ದೇವತೆಗಳು, ಕಾರ್ಮೋಡದ ಕತ್ತಲೆಯಂತೆ ಬೆಳಗುತ್ತಿರುವವರು ಈ ರಾಕ್ಷಸರು. ಇಷ್ಟು ಬೆಳಕುಂಟು ಕಾರ್ಮೋಡ ಮಾತ್ರವಲ್ಲ, ಸಭೆಯಲ್ಲಿ ಇದ್ದುಕೊಂಡು ಹೇಗೆ ವರ್ತಿಸಬೇಕು ಎನ್ನುವುದು ಇವರಿಗೆ ಗೊತ್ತಿಲ್ಲ. ಅದು ನಿನಗೆ ಅಸಭ್ಯರ ಹಾಗೆ ವರ್ತಿಸ್ತಾ ಇದ್ದಾರೆ. ನನ್ನದು ಹೆಸರೇ ಬರಲಿಲ್ಲ ಇಷ್ಟ ನನಗೆ. ಅದು ಇನ್ನು ಬರುವುದು ಕೊನೆಗೆ. ಕಾಮವೇ ತುಂಬಿಕೊಂಡಿದೆ ಇವರಲ್ಲಿ. ಹೇಗೆ ಯಾರಲ್ಲಿ ಮಾತನಾಡಬೇಕು ಎನ್ನುವಂತಹ ಪ್ರಜ್ಞೆ ಅಂತೂ ಇವರಿಗಿಲ್ಲ. ಹಾಗಿದ್ರೆ ತನ್ನ ಬದುಕು ಬಂಗಾರವಾಗಬೇಕಾದ್ರೆ ಇವರೆಲ್ಲರೂ ಯೋಗ್ಯರಲ್ಲ. ಹಾಗಿದ್ರೆ ಯೋಗ್ಯವಾದಂತಹ ಪುರುಷ ಎಲ್ಲಿದ್ದಾನೆ? ಎಷ್ಟು ಹೋಯ್ತಾ? ನನ್ನನ್ನು ಮದುವೆ ಆಗುವಂತಹ ಒಮ್ಮೆಲೆ ಜಾರಿ ನಮ್ಮ ಸರದಿ ಎಲ್ಲ ಹೋಯ್ತು 66 ಒಮ್ಮೆ. ಹಾಗಿದ್ರೆ ನನ್ನನ್ನು ಮದುವೆ ಆಗುವಂತಹ ಒಂದು ವ್ಯಕ್ತಿ
ಅದು ಒಂದು ಶಕ್ತಿ ಈ ಸಭೆಯಲ್ಲಿ ಇರಲೇಬೇಕಲ್ಲ. ಇನ್ನೂ ಸ್ವಲ್ಪ ಮುಂದುವರಿಬೇಕು. ಸಿಗೋದು ಬಹಳ ಕಷ್ಟ. ಸರಸಿ ಜಾಪಕ ಕರ ಪಿಡಿದು ಹಲವಿ ಮನದಿನ ಮಾಲಿಪೆಗೆ ಮನದಿನ ಮಾಲಿಪೆಗೆ ತವಕದಿ ಇರಲು ವಕ್ಷಾಚಾರಿ ತವಕದಿ ಇರಲು ವಕ್ಷಾಚಾರಿ ಪವಿತ್ರವಾದಂತಹ ಪಾದಪದ್ಮಗಳಿಗೆ ಇದು ಲಕ್ಷ್ಮಿಯ ಪ್ರಣಾಮಗಳು. ಶುಭವಾಗಲಿ ನಿನಗೆ. ದೇವ್ರೇ, ಓ. ನಿಮ್ಮನೆ ವರಿಸಿದವಳೆ ನಾನು. ಆ, ಈ ಹೊತ್ತಿಗೆ ಆ, ತನ್ನ ಗಂಡನೆಯೂ ಆಗಿದ್ದೀರಿ. ಆ, ಪ್ರಪಂಚದಲ್ಲಿ ಎಲ್ಲಾ ಹೆಂಗಸರು ಆ, ಗಂಡನ ಸೇವೆಯನ್ನು ಮಾಡುವುದರ ಮುಖೇನವಾಗಿ ಆ, ಆ ಪರಮಾತ್ಮನನ್ನು ಕಾಣುತ್ತಾರಂತೆ. ಆ, ಆದ್ರೆ ನಾನಿಂತಹ ಭಾಗ್ಯವಂತಲ್ಲಿ ನೋಡಿ ಆ, ದೇವರನ್ನೇ ಪತಿಯನ್ನಾಗಿ ಪಡೆದಿದ್ದೇನೆ. ಆ. ಇದು ನನ್ನ ಯೋಗ್ಯವೂ ಹೌದು, ಭಾಗ್ಯವೂ ಹೌದು. ಆ. ಈ ಹೊತ್ತಿನಲ್ಲಿ ಸೂಜಿ ನಡೆಸಿದ್ದು ನಿಮ್ಮ ವಕ್ಷಸ್ಥಳದಲ್ಲಿ ನನಗೆ ಸ್ವಲ್ಪ ಜಾಗವನ್ನು ಕೊಡಬೇಕು ಆ. ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಇದ್ದೇನೆ. ನನ್ನ ಆಸೆಯನ್ನು ಈಡೇರಿಸಿಕೊಡ್ತೀರಿ. ಸ್ಥಳದಲ್ಲಿ ಜಾಗ ಬೇಕೆ? ನಿಜ. ಲಕ್ಷ್ಮಿ, ಏನು? ಹಾಗಿದ್ರೆ ಹೆಂಡತಿಯಾದವಳು ಎಲ್ಲಿ ಇರಬೇಕು ಎನ್ನುವುದನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದಿ. ಹಾ. ಗಂಡನ ಹೃದಯ ಭಾಗದಲ್ಲಿ ಇರಬೇಕು. ಹೌದು. ನನಗೆ ಅಲ್ಲೇ ಮನೆ ಮಾಡಿಕೊಡ್ಬೇಕೆನ್ನುವ ಹಾಗೆ ಕೇಳ್ತಾ ಇದ್ದಿ. ಸತ್ಯ. ಹಾಗಿದ್ರೆ ಹೆಂಡತಿಯ ಮನದ ಅಭೀಷ್ಟವನ್ನು ಈಡೇರಿಸಬೇಕಾದ್ದು ಗಂಡನಾದವನ ಆದ್ಯ ಕರ್ತವ್ಯವಾಗಿದೆ. ಹಾ. ಆದ್ದರಿಂದ ಇದು ನಿನಗೆ ವಕ್ಷಸ್ಥಳದಲ್ಲೇ ಜಾಗವನ್ನು ಕೊಟ್ಟಿದ್ದೇನೆ. ಸಂತೋಷ. ಶುಭವಾಗಲಿ ನಿನಗೆ. ಅವಳು ಚಂದ ಇಲ್ಲ ಅವಳು ಚಂದ ಇಲ್ಲ ಹೋಗಲಿ, ಅದಕ್ಕಿಂತ ಚಂದದ್ದು ಮತ್ತೆ ಬರ್ಬಹುದು. ನೋಡಿದ್ದೀರಾ, ದೇವ್ರೇ. ಸಮುದ್ರ ಮತನ ಸ್ವಲ್ಪ ನಿಂತು ಹೋಗಿತ್ತು. ಹಾಗಿದ್ರೆ ಮುಂದುವರಿಬೇಕು ತಾನೆ? ಸಮುದ್ರವನ್ನು ಮತಿಸಿ ಮತಿಸಿ. ಮತ್ತೆ ಶರದಿಯ ಮತಿಸುತ್ತಲಿರಲು ಇವ ಯಾರಿಗೋ ಮದುವೆ ಮಾಡ್ಲಿಕ್ಕೆ ಮಾಡ್ತೀನಿ. ಹಾಗಲ್ಲ, ಕಳಸ ಹಿಡ್ಕೊಂಡ ಇದು ಯಾರಂತ ಗೊತ್ತಾಯ್ತಾ? ಯಾರಿವ? ಸಮುದ್ರ ಮಥನವನ್ನು ಮಾಡುವಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡವನೇ ಧನ್ವಂತರಿ. ನಾನೇ ಒಂತೀರಿ ಏ. ನಾನೇ ಒಂತೀರಿ ಧನ್ವಂತರಿ ಧನ್ವಂತರಿ ಅಂದ್ರೆ ಎಂತದು ದೇವ್ರು? ಎನ್ನುವಂತಹ ದೇವತೆ. ಹಾಗಿದ್ರೆ ಇದರ ವಿಶೇಷತೆ ಏನು ಎನ್ನುವುದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಹೇಗೆ? ಎಲ್ಲಿ ಮದ್ದು ಕೊಡುವಂತಹ ವೈದ್ಯರು ಇರ್ತಾರೋ, ಎಲ್ಲಿ ಪಂಡಿತರು ಇರ್ತಾರೋ, ಈತನನ್ನು ಸ್ಮರಣೆ ಮಾಡಿ ಮದ್ದು ಕೊಟ್ಟರು ಅಂತಾದ್ರೆ, ಅಥವಾ ಮದ್ದು ಪಡೆಯುವಂತಹ ನಾವು ಮದ್ದನ್ನು ಕುಡಿಯುವ ಮೊದಲು ಈ ಧನ್ವಂತರಿ ಎನ್ನುವವನನ್ನು ಸ್ಮರಣೆ ಮಾಡಿದ್ರು ಅಂತಾದ್ರೆ ಅವರಿಗೆ ಬರುವಂತಹ ಸರ್ವ ಕಾಯಿಲೆಗಳು ನಿವಾರಣೆಯಾಗಿ ಹೋಗುತ್ತದೆ. ನಮಗೆ ಬೇಕಿದ್ದು. ಅಲ್ಲ ನಿಮಗೆ ಬೇಕಾ? ಇವನನ್ನು ನಾನೇ ನುಂಗಿ ಬಿಡ್ತೇನೆ. ನನಗೆ ತುಂಬಾ ರೋಗ ಉಂಟು, ಅದು ಒಮ್ಮೆ ಶಮನ ಆಗಲಿ ದೇವ್ರೇ. ಈಗ ನಿಮಗೆಲ್ಲ ಬಂದಂತಹ ರೋಗವನ್ನು ಶಮನ ಮಾಡಬೇಕಿದ್ರೆ ಧನ್ವಂತರಿಯನ್ನೇ ಆರಾಧಿಸಬೇಕು. ನನ್ನ ಮುಖದಲ್ಲಿ ಮಾಂಸ ಇಲ್ಲ, ಸ್ವಲ್ಪ ಬಂದಿತ್ತ ಮಾಂಸ ಬರ್ತದೆ, ನೀನು ಸರಿ ತಿನ್ನಬೇಕಷ್ಟೇ. ಹಾಗಿದ್ರೆ ಧನ್ವಂತರಿಯ ಇದು ನಮ್ಮ ಲೋಕ. ನಮ್ಮ ಲೋಕಕ್ಕೆ ಸ್ವರ್ಗಕ್ಕೆ ಅದೆಂತದು? ಈಗ ಎಲ್ಲರೂ ನೋಡಿ ಕೈ ಕೈ ಮನೆಯವಾಗಿ
ಸಂದರ್ಭದಲ್ಲಿ ಅಮೃತವು ಉದ್ದೀಪನಗೊಂಡಿದೆ, ಹಾಗಿದ್ರೆ ಉದ್ಭವ ಆಗಿದೆ. ಹಾಗಿದ್ರೆ ಹಂಚಬೇಕು. ಹಾಗಿದ್ರೆ ಇದು ಯಾರಿಗೆ ಹಂಚಬೇಕು ಎನ್ನುವುದನ್ನು ನಾನು ತೀರ್ಮಾನ ಮಾಡಿದ್ದೇನೆ. ಅದಕ್ಕಾಗಿ ಮೋಹಿನಿ ಸಮುದ್ರವನ್ನು ಮಧ್ಯೆ ಅಮೃತವನ್ನು ಹಿಡಿದುಕೊಂಡು ನಮಗೆ ಎನ್ನುವಂತ ವಾದವನ್ನು ನಡೆಸಿರುವ ಸಂದರ್ಭದಲ್ಲಿ ಮಧ್ಯ ಪಥದಲ್ಲಿ ಸಮುದ್ರದ ದಂಡೆಯಿಂದ ಮೇಲೆದ್ದು ಬಂದೆ ಅಲ್ಲ. ಎಷ್ಟು ಸುಂದರಿ ರೂಪವತಿಯಾಗಿದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಮೇಲಿಂದ ಕೆಳಗಿಳಿದು ಬಂದಿದ್ಯಾ ಅಲ್ಲ ಕೆಳಗಿಂದ ಮೇಲೆ ಏನಾಗ್ರೆ ಅದು ನಮಗೆ ಲೆಕ್ಕವಲ್ಲ. ಈ ವೇಳೆಯಲ್ಲಿ ನಿನ್ನ ಪರಿಚಯವನ್ನು ಕೇಳಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿ ನಿನ್ನಲ್ಲಿ ಹೇಳ್ತಿದ್ದೇನೆ, ಓ ನಾರಿಮಣಿ, ನೀನು ಯಾರು, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ಎಲ್ಲವನ್ನು ನಮ್ಮ
ಕಾಲಕ್ಕೆ ಆ, ನನಗೆ ಶಬ್ದ ಕೇಳಿಸಿತು. ಏನು ನನಗೆ ನನಗೆ ನಮಗೆ ನಮಗೆ ಎಂಬ ಹಾಗೆ. ಓ, ಆ, ಯಾರದು? ಹೌದೇ? ಆ ಕಾಲಕ್ಕೆ ಆ ಧ್ವನಿಯನ್ನೇ ಅವಲಂಬಿಸಿಕೊಂಡು ಇಲ್ಲಿಯ ತನಕ ಬಂದು ನೋಡಿದೆ. ಬಹಳ ಒಳ್ಳೆದೆ. ಓ ದೇವ್ರೆ, ಏನು? ನೀವೆಲ್ಲ ಆನೆಗಳೇ? ಆ, ಅಂದ್ರೆ ಅಯ್ಯೋ ಬಲ ಇದ್ದಾರೆ. ಹೊಲ ಇದ್ದಾರೆ ಅವ್ರು. ಹೌದಪ್ಪ. ಆನೆಗಳ ನಮಗೆಲ್ಲ ಸೊನ್ನೆ ಉಂಟಾಗಿ ಹಾಗಲ್ಲ, ಹಾ. ನಿಮ್ಮನ್ನು ಕಾಣುವಾಗ ಹಾ. ಆ ರೀತಿಯಾದಂತಹ ಬಲ ನಿಮ್ಮಲ್ಲಿ ಇದೆ ಎಂಬುದನ್ನು ಅರ್ಥವಿಸಿಕೊಂಡೆ. ಆನೆ ಮಲ ಹೌದು ಹೌದು, ಅದೇ ಹಾಗಾಗಿ ನನ್ನನ್ನು ಕಂಡದ್ದೇ ನನ್ನ ಪರಿಚಯವನ್ನೇ ಕೇಳುವುದಕ್ಕೆ ಮುಂದಾದಿರಲ್ಲ. ಹೇಗೆ ಹೇಳುವುದು? ಏನು ಆಗುದಿಲ್ವಾ? ಎಲ್ಲಿಂದ ಪ್ರಾರಂಭಿಸುವುದೇ ಗೊತ್ತಾಗುವುದು. ಬಹುಶಃ ಈಗ ಇವನಿಗೆ ಹೆಸರಿಲ್ಲ, ಅಂದ್ರೆ ಹೆಸರಿಟ್ಟಿಲ್ಲ. ಮುಖದಿಂದಲೇ ಪ್ರಾರಂಭಿಸು ನೋಡೋಣ. ನನ್ನಪ್ಪ ಹಾ, ಗೋವಿಂದ. ನಿನ್ನ ಅಪ್ಪ ಅಂದ್ರೆ ಗೋವಿಂದವನಮ್ಮ. ದೇವ್ರೆ, ಗೋವಿಂದನ ಮಗಳ ನೀನು. ಯಾವ ಗೋವಿಂದ? ಮತ್ತೆ ನೀನು ಏನು? ಅವನದ್ದೊಂದು ಅಪ್ಪ ಗೋವಿಂದ. ಅವನ ವಿಷಯ ನಿನಗೆ ಗೊತ್ತಿಲ್ಲ. ನಡೆಯುವುದು ಹೀಗೆ. ಅಂತಹ ಗೋವಿಂದನಿಗೊಂದು ಇಂತಹ ಮಗಳಿರುವುದಕ್ಕೆ ಸಾಧ್ಯ ಉಂಟಾ? ಮತ್ತೆ ಯಾವ ಗೋವಿಂದ? ಹಾಗೆ ಹೇಳಿದ್ದಲ್ಲ. ಮತ್ತೆ ನನ್ನಪ್ಪ ಗೋವಿಂದನ ಪಾದವನ್ನು ಸೇರಿಕೊಂಡಿದ್ದಾರೆ. ಓ, ಅಪ್ಪ ಹೋಗಿದ್ದಾರೆ, ಅಪ್ಪ ಹೋಗಿದ್ದಾರೆ. ದೇವರ ಪಾದ ಸೇರಿದ್ದಾರೆ. ಒಳ್ಳೆದಾಯ್ತು. ಹೋಗ್ಲಿ ಹೋಗ್ಲಿ, ಬೇಡ. ನಮಗೆ ಯಾಕೆ? ಒಳ್ಳೆದು. ಎಂತದ್ದು ಒಳ್ಳೆಯದು? ಯಾಕೆ? ನನ್ನಪ್ಪ ಹೋದದ್ದು, ನಿಮ್ಮ ಅಪ್ಪ ಅಲ್ಲ ಹೋದದ್ದು. ಅಲ್ಲ, ನಿಮ್ಮ ಅಪ್ಪ ನಮ್ಗೆ ಯಾಕೆ? ನಿಮಗೆ ಬೇಡದಿದ್ರೆ ನನಗೆ ಬೇಕಲ್ಲ. ಎಲ್ಲಿ ಅಮ್ಮ ಅಮ್ಮ, ಆ, ಉಮ್ಮ. ಉಮ್ಮನ ಮಗಳ ನೀನು. ಬಹುಶಃ ಇವಳು ಜಾತಿ ಮೇಲೆ ಬೇರೆ ಅದು ಯಾಕೆ? ಅಲ್ಲ, ಉಮ್ಮ ಅಂತ. ಓ ದೇವ್ರೆ, ಹಾಗಲ್ಲ. ಮತ್ತೆ ಉಮ್ಮ ಗೊತ್ತಿಲ್ಲ, ಅಮ್ಮ ಗೊತ್ತಿಲ್ಲ, ಅಮ್ಮನೂ ಗೊತ್ತಿಲ್ಲ, ಅಪ್ಪನೂ ಗೊತ್ತಿಲ್ಲ. ಅಪ್ಪನೇ ಇಲ್ಲ. ನಿನಗೆ ಉರುಂಟಾ? ನಾನು ಹೋದದ್ದೇ ಊರು. ಹಾ, ಹೌದು ಹೌದು. ಹೌದಾ? ಹಾ, ನೋಡು, ಹಾ. ನಾನೀಗ ಬೆಳೆಯುವುದಕ್ಕೆ ಕಾರಣ ಊರಿನ 10 ಸಮಸ್ತರು. ಇಷ್ಟೆಲ್ಲ ಹಾಕಿಕೊಂಡಿದೆಯಲ್ಲ, ಇದು ಎಲ್ಲಿಂದ? ಓ, ಓ, ಇದು ನನ್ನದಲ್ಲ, ಮತ್ತೆ 10 ಸಮಸ್ತರದ್ದು. ಇದು ಈಗ 10 ಸಂವತ್ಸರದ್ದ? 10 ಸಂವತ್ಸರ ಇಷ್ಟೆಲ್ಲ ನಮ್ಮ ಮಾಡಿಕೊಂಡು. ಊರಿನವರೆಲ್ಲ ಬಹಳ ಒಳ್ಳೆಯವರಪ್ಪ. ಹೌದಾ? ಹಾ, ಉಡುವುದಕ್ಕೆ ಬಟ್ಟೆಯಾಗಲಿ, ತೊಡುವುದಕ್ಕೆ ಆಭರಣವಾಗಲಿ, ತಿನ್ನುವುದಕ್ಕೆ ಆಹಾರವಾಗಲಿ, ಕಾಲ ಕಾಲಕ್ಕೆ ಎಲ್ಲವನ್ನು ಕೊಟ್ಟಿದ್ದಾರೆ, ಸಲಹಿದ್ದಾರೆ. ಸರಿ, ಇದ್ದಾರೆ. ಹೌದು. ಹಾಗಾದ್ರೆ ನಿನ್ನ ಹೆಸರು ಬೇಕಲ್ಲ ಒಂದು? ಹೆಸರುಂಟು. ಹೌದಾ? ಹಾ, ಯಾವುದು? ಎಂತದ್ದು? ಪೋಯಿನ ಪೋಯಿನ. ಹಾಗಲ್ವೋ? ಮತ್ತೆ ಮೋಹಿನಿ. ಓ, ಬಹಳ ಒಳ್ಳೆ ನುಡಿ ಹೆಸರು. ಇದೆಂತದು? ಎಲ್ಲರೂ ಬೊಬ್ಬೆ ಹಾಕುತ್ತೀರಿ ಹೆಸರು ಅಲ್ಲ, ಕೇಳಿ. ನಿನ್ನ ಹೆಸರು ಕೇಳುವಾಗ ಬಹಳ ಮನಮೋಹಿನಿ, ಹಾ. ಮೋಹಿನಿ, ಜಗನ್ಮೋಹಿನಿ. 3 ಲೋಕವನ್ನು ಮೋಹಿಸುವಂತಹ ಸಾಮರ್ಥ್ಯ ಉಳ್ಳ ಕಾರಣಕ್ಕಾಗಿ ಹಾ, ನನಗೆ ಮೋಹಿನಿ ಎಂಬ ಹಾಗೆ ಹೆಸರು ನಿಲ್ಲಿಸಿದ್ದಾರೆ. ಹೌದಲ್ವಾ? ಹೌದು ಹೌದು. ಹಾಗಾದ್ರೆ ಇಲ್ಲಿಗೆ ಬಂದಿದ್ದೆಲ್ಲ ಕಾರಣ ಉಂಟು. ಏನು? ಪ್ರಾಯಕ್ಕೆ ಬಂದಂತಹ ಹೆಣ್ಣು ಮಕ್ಕಳಿಗೆ ಆಗಬೇಕಾದದ್ದೇನು? ಅದು ಒಂದು ಲಂಗ, ಮತ್ತೊಂದು ರಾವಕ್ಯ, ಮತ್ತೊಂದು ಡಾಬು, ಮತ್ತೊಂದು ಕೈಕಟ್ಟು, ಮತ್ತೊಂದು ಅಡ್ಡಿಗೆ. ಅಡ್ಡಿಗೆ. ಹೇಳಿದ್ರಲ್ಲ ಸರ್. ಪ್ರಾಯ ಬಂದ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ಬೇಕು. ಹೌದು, ನೋಡಿ ಇವನೇ ಗೊತ್ತುಂಟು ಎಲ್ಲ. ಹ್ಮ್, ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕು. ಆಗ್ಬೇಕು. ಹಾಗಾಗಿ ಮದುವೆಗೆ ಬೇಕಾದಂತಹ ನನಗೆ ಬೇಕಾದ ವರನನ್ನು ಹುಡುಕುತ್ತಾ ಹೊರಟೆ. ನೀನು ಹುಡುಕಿ ಆಯ್ತು, ನಾನು ಇಲ್ಲಿ ಇದ್ದೇನಲ್ಲ. ಅಲ್ಲಿ ಹುಡುಕುತ್ತಾ ಇಲ್ಲಿಗೆ ಬಂದಿ. ಆಹಾ, ತಿರುಗಾಟಕ್ಕೆ ಹೊರಟದ್ದು ನಾನು. ಹೌದಾ? ನನ್ನ ಬಲಿಯಣ್ಣಾದಿತ್ತ. ಎಂತದಕ್ಕೆ? ಮತ್ತೆ ನೇರ ಮೇಲೆ ಹೋದದ್ದು. ಹಾ, ನಡೆ. ಹೌದು. ಯಾರು ಸಿಕ್ಕಿದ್ರು? ಅಲ್ಲಿ ದೇವತೆಗಳಿದ್ರು. ಎಂತದ್ದಕ್ಕೆ? ಅವರು ಕೂಡ ಪ್ರಯೋಜನ ಇಲ್ಲ. ಕಣ್ಣು ಮುಚ್ಚುವುದೇ ಇಲ್ಲ, ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾರೆ. ಬಹುಶಃ ಹೀಗೆ ಅಲ್ಲ. ಮೀನು ಕಣ್ಣು ಮುಚ್ಚುದು, ಅವನು ಮೀನು. ಎಂತದ್ದು? ಮೀನು ಮೀನು. ಹಾಗಾದ್ರೆ ನಿನಗೆ ಕಣ್ಣು ಮುಚ್ಚುವರಾಗ್ಬೇಕು. ಹೌದು ಹೌದು. ಅದು ಕಣ್ಣು ಮುಚ್ಚ. ಮುಚ್ಚಲಿಕ್ಕೆಲ್ಲ ಆಗ್ತದೆ. ಹೌದಾ? ಹಾಗೆ ಹೇಗೆ ಕಣ್ಣು ಮುಚ್ಚಬೇಕು? ಓ ದೇವ್ರೆ, ನಿನಗೆ ರೋಗವ ಅಂತ ಹಾ, ನೇರ ಪಾತಾಳಕ್ಕೆ ಹೋದೆ. ಪಾತಾಳಕ್ಕೆ. ಓ, ಪಾತಾಳದವರೊಂದು ಎಷ್ಟು ಚಂದ. ಹೌದಾ? ಯಾರು ಯಾರು ಅವರು? ಯಾರು ಸಿಕ್ಕಿದ್ರು? ಪಾತಾಳ ಲೋಕದವರು. ಪಾತಾಳ ಲೋಕದ ಹಾ, ಅಷ್ಟು ಚಂದ. ಉರಗಾದಿಗಳು. ಹೌದಪ್ಪ, ಉರಾಗಾದಿಗಳು. ಅವರನ್ನೇ ಆಗುವುದಂತ ತೀರ್ಮಾನಕ್ಕೆ ಬಂದೆ. ಅದು ಬೇಡ, ಅವರಿಗೆ ಸೊಂಟನಲ್ಲಿ ಬಲ ಇಲ್ಲ. ಅದಕ್ಕೆ ಬಿಟ್ಟು ಬಂದದ್ದು. ಬಿಟ್ಟು ಬಂದಿರಿ. ಸೊಂಟದಿಂದ ಕೆಳಗೆ ಬಲ ಇಲ್ಲದಂತಹ ಹುಡುಗರನ್ನ ಮದುವೆಯಾಗಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಹೌದಲ್ವಾ? ಹಾ. ಹಾಗಾಗಿ ನೇರ ಭೂಲೋಕದಲ್ಲಿ ಸಂಚರಿಸಕ್ಕೆ ಹೊರಟದ್ದು. ಮೂಲಕದಲ್ಲಿ. ಹೌದಪ್ಪ. ಬೇರೆ. ಒಂದಕ್ಕೆ ಕಣ್ಣು ಸರಿ ಇಲ್ಲ, ಒಂದಕ್ಕೆ ಕೈಕಾಲು ಸರಿ ಇಲ್ಲ, ಮತ್ತೊಂದಕ್ಕೆ ತಲೆಯೇ ಸರಿ ಇಲ್ಲ. ಎಲ್ಲ ಸರಿ ಇರುವವ ನಾನು ಮಾತ್ರ. ಅದಕ್ಕೆ ಬುದ್ಧಿಯೇ ಇಲ್ಲ. ಬುದ್ಧಿಯಲ್ಲ, ಬೇಡ ಬಿಡು. ಹೌದು. ಹಾ. ಹಾಗೆಂದುಕೊಂಡು ಮನಸ್ಸಿಗೆ ಬಹಳಷ್ಟು ಬೇಸರವಾಯಿತು. ಬೇಸರವಾಯ್ತು. ಹಾ. ಹಾಗಾಗಿ ಹಾ. ಇಲ್ಲೇ ಸನಿಹದಲ್ಲಿ ನಿದ್ದೆ ಮಾಡಿದ್ದೆ ನಾನು. ನಿದ್ದೆ ಮಾಡಿದ್ದು. ಹಾ. ಹಾ, ಹಾ. ನಿದ್ದೆ ಜೋರು ಬಂತು. ನಿದ್ದೆ. ಅದೆಂತ ನಿನ್ನೆ ನಿದ್ದೆ ಮಾಡಲಿಲ್ಲ ನೀನು? ಹಾ? ಅಲ್ಲ, ಮನಸ್ಸಿಗೆ ಬೇಸರವಾಯಿತು. ಬೇಸರವಾಗಿ ನಿದ್ದೆ ಬೇಸರ ಕಳೆಯುವುದಕ್ಕೆ ಏನೋ ನಿದ್ದೆ ಬಂತು. ಮತ್ತೆ ಎಚ್ಚರ ಹೇಗೆ? ಮಲಗಿದ್ದೆ. ಹಾ. ಮಲಗಿದಾಗ ಹಾ.
ಒಬ್ಬ ಸುಂದರವಾದ ಪುರುಷ. ಹಾ ಹೌದಾ? ಹೌದು, ಹೌದು. ಎಲ್ಲಿಗೆ ಬಂದಿದ್ದಾನೆ? ನನ್ನ ಹತ್ತಿರ ಸುಂದರ ಅಷ್ಟು ಚಂದ ಇಲ್ಲ ಅವ ಕುಲ್ಲಗೆ. ನಿಮ್ಮ ಸುಂದರ ಅಲ್ಲ, ಒಂದು ಚಂದದ ಹುಡುಗ ಏನು ಮಾಡಿದ? ನನ್ನ ಹತ್ತಿರ ಬಂದು ನನ್ನ ಹತ್ತಿರದಲ್ಲೇ ಮಲಗಿದ. ಹೌದಾ? ಅವನಿಗೆ ಪಾಪಿ ಮಗ ಅವ ಎಲ್ಲಿ ಹೋದ? ನಾನಿರುವಾಗ ಅವ ಯಾಕೆ ಬಂದದ್ದು? ಆಮೇಲೆ ಹತ್ತಿರ ಮಲಗಿದನ. ಅವನ ತುಟಿಯಿಂದ ನನ್ನ ಕೆನ್ನೆಗೆ ಒಂದು ಮುತ್ತು ಅಯ್ಯಯ್ಯೋ ಅಯ್ಯಯ್ಯೋ, ಮುತ್ತು ಕೊಟ್ಟ. ಕೊಡುವಾಗ ಎಚ್ಚರ ಆಯ್ತು. ಎಚ್ಚರ ಆಯ್ತು. ಅದು ಬೇರೆ ಯಾರು ಅಲ್ಲ, ಎಲ್ಲಿಗೆ ಹೋದವ? ಅದು ನಾನೇ. ಅಯ್ಯೋ, ನನಗೆ ಕನಸು ಬಿದ್ದದ್ದು. ಕನಸು ಬಿದ್ದದ್ದು. ಮತ್ತೆ ನಾನು ಆಲೋಚಿಸಿದ್ದು ಯಾರೋ ಒಬ್ಬ ಬಂದ ಅಂತ. ಅಲ್ಲ, ಅವನನ್ನೇ ಹುಡುಕುದು ಯಾರು? ನಮ್ಮಲ್ಲಿ ಯಾರಾದಿದ್ದಾರೆ ನೋಡು. ಓ, ಇವನೇ. ನಾನು ಹಾಗಾದ್ರೆ ಕನಸಿನಲ್ಲಿ ಬಂದವ ನಾನು. ಹಾ. ಹಾ, ಹಾ, ಹಾ. ಹೌದು, ಹೌದು. ಹೌದಾ? ಹಾ. ಹಾ. ನಿನ್ನನ್ನು ಕಂಡು ಸಂತೋಷವಾಯಿತು. ಹೌದಾ? ಹಾ. ನಾನು ಹುಡುಕುತ್ತಿದ್ದಂತವನೇ ನನ್ನ ಕಣ್ಣೆದುರು ಸಿಕ್ಕಿದೆ ಎಂದಾದಾಗ ಆನಂದವಾಯ್ತಯ್ಯ, ಆನಂದವಾಯ್ತಲ್ಲ? ಹೌದು. ಹಾಗಾದ್ರೆ ಅಲ್ಲ, ಈಗ ನೀವು ಕಿಚ್ಚಾಟವನ್ನು ಮಾಡುತ್ತಿದ್ದದ್ದು ಯಾಕೆ? ಎಳೆಯುತ್ತಿದ್ದದ್ದು ಬಾಯಿನ ಉಂಟಲ್ಲ? ಏನು? ಬಾರಿ ಬಳಿಗೆ ಸೊಗಸಿನಿಂದಲೀ ಎಮ್ಮ ಬೇರೆ ಹೋಗಿ ಹೋಗಿ ಸುಂದರಿ ಮನೆ 66 ಕೋಟಿ ರಕ್ಕಸ ಬೀರರು, 33 ಕೋಟಿ ದೇವತೆಗಳು. ಓ, ನೀವು 66 ಇದ್ದೀರಾ? ಹೌದು. ಇವರು 33. 33 ಕೋಟಿ ದೇವತೆ. ಅವರು ಕಡಿಮೆ. ನಾವೆಲ್ಲರೂ ಸೇರಿ ಸಮುದ್ರವನ್ನು ಬಂಧಿಸುವಂತಹ ಸಂದರ್ಭ. ಹಾ. ಆ ಸಂದರ್ಭದಲ್ಲಿ ಬಂತು ನೋಡಿ, ಈಗ ಕೈಯಲ್ಲಿದೆ. ಎಂತದ್ದು? ಇದೇ ಅಮೃತವೆಲ್ಲದ ಅಮೃತವು ಮೇಲೆಂದು ಬಂತು. ಅಮೃತ ಭಾಂಡ. ಈ ಅಮೃತ ಬಂದು ಹಿಡಿದ ತಕ್ಷಣ ಎಲ್ಲರೂ ಇದು ನಮ್ಮಲ್ಲಿ ನಮಗೆ 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 ಎನ್ನುವಂತ ವಾದವು ಓ, ನಡೆಯಿತು. ಬೊಬ್ಬೆ ಹಾಕುತ್ತಿದ್ದದ್ದು ಅದಕ್ಕ? ಆ ವೇಳೆಯಲ್ಲಿ ನಿನಗೆ ಎಚ್ಚರ ಆಯ್ತು ನೋಡಿ. ಹೌದು. ಈಗ ಬಂದವಳು ನೀನಾಗಿದಿ. ಬಂದದ್ದು ಬಹಳ ಒಳ್ಳೇದಾಯ್ತು. ಅದ್ಯಾಕೋ? ಹಾ, ಈ ಅಮೃತವನ್ನು ಹೇಗೆ ಬಡಿಸಿದ ಒಂದು ಯೋಚನೆಯಲ್ಲಿ ಇದ್ದವರು ನಾವು. ಆಹಾ. ಸರಿಯಾದ ಸಂದರ್ಭಕ್ಕೆ ನೀನು ಬಂದಿದೆಯಲ್ಲ, ಅದಕ್ಕಾಗಿ ಅಮೃತ ಭಾಂಡವನ್ನು ನಿನ್ನ ಕೈಯಲ್ಲಿ ಕೊಡ್ತೇವೆ. ನಮಗೆಲ್ಲರಿಗೂ ಸರಿ ಸಮಾನವಾಗಿ ಹಂಚಿದಾದ್ರೆ ನೀನು. ಅಯ್ಯ, ಎನ್ನಲಿ ಭರವಸೆ ಇನ್ನೆಂದೂ ನಿಮಗೆ
ಸಮುದ್ರವನ್ನು ಮತಿಸಿದಂತಹ ಕಾಲಕ್ಕೆ ಮೇಲೆ ಬಂದಂತಹ ವಸ್ತು ಇದೇನು? ಅಮೃತ. ಅಮೃತ. ಹೌದು. ಅದಕ್ಕೆ ಬೇಕಾಗಿ ನೀವು ಕಚ್ಚಾಟವನ್ನು ಮಾಡ್ತಿದ್ದದ್ದು. ಹೌದಪ್ಪ. ನಮಗೆ ನಮಗೆ ಎಂಬ ಹಾಗೆ ಈಗ ಬಡಿಸುವುದಕ್ಕೆ ನಾನಾಗಬೇಕು. ಅದಕ್ಕೆ ನನಗೆ ಸಂಶಯ ಹುಟ್ಟಿದೆ. ಏನು ಸಂಶಯ? ನಿಮ್ಮ ಜೊತೆಯಲ್ಲೇ ಇದ್ದವರಲ್ಲ ಇವರೆಲ್ಲ, ಹೌದು, ಇವರ ಮೇಲೆ ನಿನಗೆ ನಂಬಿಕೆ ಇಲ್ಲ? ನಂಬಿಕೆ ಇಲ್ಲ. ಹಾಗಾದ್ರೆ ನಾನ್ಯಾರು, ಎಲ್ಲಿಂದ ಬಂದವಳು, ನನ್ನ ಕುಲ ಏನು, ನನ್ನ ತಂದೆ ತಾಯಿ ಯಾರು, ನನ್ನ ಪರಿಚಯ ಯಾವುದೂ ನಿನಗೆ ಸರಿಯಾಗಿ ತಿಳಿದಿಲ್ಲ. ಹೀಗಿರುವಾಗ ನನ್ನ ಮೇಲೆ ನಿನಗೆ ಭರವಸೆ ಎಂತು? ನನಗೆ ಆಶ್ಚರ್ಯವಾಗುವುದೇ. ಹೆಣ್ಣಾದಂತಹ ನನ್ನನ್ನು ಕಂಡದೆ, ನನ್ನಲ್ಲಿ ಪರಿಚಯವನ್ನು ಕೇಳಿದೆ. ಪರಿಚಯವನ್ನು ತಿಳಿದ ಬಳಿಕ ಅಮೃತವನ್ನು ಬಡಿಸುವುದಕ್ಕೆ ನನಗೆ ಆಜ್ಞೆಯನ್ನು ನೀಡುತ್ತಾ ಇದ್ದೀವಿ. ಅಲ್ಲಿ ನನ್ನ ಮೇಲೆ ನಿನಗೆ ನಂಬಿಕೆ ಬಂದದ್ದು ಹೇಗಂತ ಆಗಬೇಕಲ್ಲ? ನಿನ್ನ ಮೇಲೆ ನಿನಗೆ ನಮಗೆ ನಂಬಿಕೆ ಇಲ್ಲ, ನಮಗೆ ನಿನ್ನ ಮೇಲೆ ನಂಬಿಕೆ ಉಂಟು. ಯಾಕೆ ಅಂದ್ರೆ ನೀನೊಬ್ಬಳು ಹೆಣ್ಣು. ಹೆಣ್ಣಂದ್ರೆ ತಾಯಿಗೆ ಸಮಾನ. ಯಾಕೆ ಈ ಭೂಮಿ ಕೂಡ ಹೆಣ್ಣು, ಸೇವಿಸುವಂತ ಗಾಳಿ ಎಲ್ಲವೂ ಹೆಣ್ಣಾಗಿರುವಾಗ ತಾಯಿಗೆ ಸಮಳಲ ಅಂತ ನಿನ್ನ ಮೇಲೆ ನಮಗೆ ವಿಶ್ವಾಸ ಉಂಟು. ಅದಕ್ಕಾಗಿ ಅಮೃತವನ್ನು ಬಡಿಸುವುದಕ್ಕೆ ನೀನೇ ಯೋಗ್ಯಲು. ವಂಚನೆವಿಲ್ಲದೆ ನಮಗೆಲ್ಲರಿಗೂ ಸರಿಯಾಗಿ ನೀನೇ ಬಡಿಸಿದೆ. ನಮಗೆ ವಿಶ್ವಾಸ ಹೆಣ್ಣಿನ ಮೇಲೆ ನಂಬಿಕೆ. ಸ್ವಲ್ಪ ಆಹಾರವಿದ್ದರು ತಾಯಿ ಆದವಳು 10 ಮಂದಿ ಮಕ್ಕಳಿಗೆ ಕೂಡ ಬಡಿಸ್ತಾರೆ, ಸರಿಯಾಗಿ ಬಡಿಸುತ್ತಾರೆ. ಹೌದು, ಅದರಲ್ಲಿ ಭೇದ ಭಾವ ಯಾವತ್ತು ತಾಯಿ ಹಾಗೆ ಇವರಲ್ಲಿ ಕೊಟ್ಟರೆ ಅವರಿಗೆ ಬೇಕಾದಷ್ಟು ಹೆಚ್ಚು ಹೆಚ್ಚು ಹಾಕಿ ಮತ್ತೆ ನಮಗೆ
ಸ್ವಲ್ಪ ಕೊಡ್ತಾನೆಂಬ ಹಾಗೆ ಭಯ. ಅದಕ್ಕಾಗಿ ನಿನ್ನ ಮೇಲೆ ವಿಶ್ವಾಸ ನಾನು. ಆದೀತಪ್ಪ. ಹೌದು. ನಿಮಗೆ ನನ್ನ ಮೇಲೆ ಇಷ್ಟು ನಂಬಿಕೆ ಇರುವಾಗ ನಿಮ್ಮ ನಂಬಿಕೆಯನ್ನು ನಾನು ಯಾಕೆ ಹುಸಿ ಮಾಡಬೇಕು? ಹಾ. ಸರಿ ಆದೀತು, ಕೊಡಿ ಬಡಿಸುವ. ಈಗ ಕೊಟ್ಟಿದ್ದೆ. ಹೀಗೆ ಬಡಿಸುವುದು. ಮತ್ತೆ ಅದಾಗ್ಲಿಕ್ಕಿಲ್ಲ. ಬಡಿಸು ಬಡಿಸು ಬೇಗ 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 ಒಮ್ಮೆ ಕುಡಿತೇವೆ ಅದನ್ನು. ನೀ ಕುಡಿಯುವುದಕ್ಕೆ ಇರುವುದಾ ಅಂತ? ಮತ್ತೆ ಹಾಗಾಗುದಿಲ್ಲ. ಮತ್ತೆ? ನೀವು ಶುದ್ಧ ಆಗಬೇಕು ಮೊದಲು. ಅಂದ್ರೆ ಶುದ್ಧ ಸ್ನಾನ ಮಾಡಿ ಬರಬೇಕು. ಶುದ್ಧ ಆಗ್ಲಿಕ್ಕೆಲ್ಲ ನಾವು ನೀರಲ್ಲಿ ಎಂತ ಶುದ್ಧ ಆಗುದು? ಹಾಗಾಗುದಿಲ್ಲ. ಮತ್ತೆ? ಇದು ಉಪ್ಪು ನೀರಲ್ಲವೇ? ಹೌದು. ಉಪ್ಪು ನೀರಲ್ಲಿದ್ರೆ ನೀವೊಂದು ಶುದ್ಧವಾಗುವುದಕ್ಕೆ ಸಾಧ್ಯ ಉಂಟಾ? ನೀರು ನೀರಲ್ವ? ನೀರಾದ್ರೆ ಅದು ಉಪ್ಪಿಗೂ ಇನ್ನೊಂದು ನೀರಿಗೂ ವ್ಯತ್ಯಾಸ ಇಲ್ವಾ? ವ್ಯತ್ಯಾಸ ಉಂಟು. ಹೌದು, ಹೌದು. ಹಾಗಾದ್ರೆ ಏನು ಮಾಡ್ಬೇಕು? ಹಾಗಾಗಿ ನೀವು ಸಿಹಿ ನೀರಿನಲ್ಲಿ ಹೋಗಿ ಸ್ನಾನ ಮಾಡಿ ಬರಬೇಕು. ಏನೇನು ನಮಗೆ ಕುಡಿಯಲೇ ಬೇಕಲ್ಲ? ಮತ್ತೇನು ಮಾಡುದು? ಆದಷ್ಟು ಬೇಗ. 50 ಮಾಡಲಿಲ್ಲ. ಹಾಗಾಗುದಿಲ್ಲ. ಹೋಗಿ, ಹೋಗಿ. ಮತ್ತೆ ಬಿಡ್ತಿಲ್ಲ. ಮತ್ತೆ ಬಿಡ್ತಿಲ್ಲ. ಆದೀತು. ಓ, ಎಲ್ಲಿದ್ದೀರಾ? ಬೇಗ ಬನ್ನಿ, ಬನ್ನಿ, ಬನ್ನಿ. ಬನ್ನಿ ಬೇಗ ಬನ್ನಿ, ಸ್ನಾನ ಮಾಡಿ ಆಯ್ತು. ಸರಿ, ಸ್ನಾನ ಮಾಡಿದ್ದೀರಾ? ಸರಿಯಾಗಿ ಸ್ನಾನ ಮಾಡಿ ಓ, ಇವನನ್ನು ನೋಡುವಾಗ ಸ್ನಾನ ಮಾಡಿದ ಹಾಗೆ ಇಲ್ಲಪ್ಪ. ನಿನಗೆ ಬಡಿಸ್ಲಿಕ್ಕಿಲ್ಲ ನಾನು ಹೀಗೆ ನಾನು ಮಾಡಿದ್ದು. ಮುಳುಗಿದ್ದು ಎಂತದ್ದು ಒಟ್ಟು ನೀನು ತಾಗಿದ್ರೆ ಆಯ್ತಲ್ಲ. ಆಯ್ತು, ಉಪ್ಪು ನೀರು ಹೋಯ್ತಲ್ಲ, ಉಪ್ಪು ನೀರು ಹೋಯ್ತು. ಅಷ್ಟೇ ಬೇಕಾ? ಮತ್ತೆ ತಡ ಯಾಕೆ? ಆದಷ್ಟು ಬೇಗ ಬನ್ನಿ. ಹಾಗೆ ಬಡಿಸಲಿಕ್ಕೆ ಒಂದು ನಿಬಂಧನೆ ಉಂಟಲ್ಲ. ಎಷ್ಟು ನಿಬಂಧನೆ? ನೀವು ಮೈ ಮೇಲೆ ಹಾಕ್ತಾನ. ಅಲ್ಲ ಮತ್ತೆ ನಿಬಂಧನೆ. ಬಡಿಸುವಾಗ ನೀವು ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿ ನಮ್ಮನ್ನು ವಂಚನೆ ಬಲಿತೇನೆ ನೀನು. ಅಯ್ಯೋ, ಹಾಗಲ್ಲ. ಮತ್ತೆ ಕಣ್ಣು ಮುಚ್ಚಿದ ಕೇಳ್ತಾ ಇದ್ದೆ. ಕಾರಣ ಉಂಟು. ಏನು? ನಾನೊಬ್ಬಳು ಹೆಣ್ಣಲ್ವೇ? ಹೌದು ಗೊತ್ತು. ನೀವು 66 ಕೋಟಿ ಅಲ್ಲ, 66 ಕೋಟಿಗೆ ಅದು ಬಡಿಸುತ್ತಾ ಬರುವಾಗ ಎಲ್ಲಿಯಾದರೂ ಸೆರಗು ಜಾರಿದ್ರೆ ತೊಂದರೆ ಇಲ್ಲ. ನಾನಿದ್ರು ನಾವು ನಮಗೆ ಕುಡಿಲಿಕ್ಕೆ ಸಿಕ್ಕಿದ್ರೆ ಸಾಕು, ಮತ್ತೆ ನಮಗೆ ಏನಾಗತ್ತೆ? ನಿನಗೆ ತೊಂದರೆ ಇಲ್ಲಪ್ಪ. ತೊಂದರೆ ಆಗೋದು ನನಗಲ್ವಾ? ನನಗೆ ನಾಚಿಗೆ ಮಾನ ಮರ್ಯಾದೆ ಎಲ್ಲ ಉಂಟು. ಮತ್ತೆ ನಮಗಿಲ್ವಾ? ನನಗೊತ್ತಿಲ್ಲ. ನನ್ನ ಬಗ್ಗೆ ನನಗೆ ಗೊತ್ತುಂಟು. ಹಾಗಾಗಿ ನೀವೆಲ್ಲರೂ ಕಣ್ಣು ಮುಚ್ಚಬೇಕು. ಅದೇ ಕಣ್ಣು ಮುಚ್ಚಬೇಕಂತೆ. ಕಣ್ಣು ಮುಚ್ಚಬೇಕಂತ. ಇವನಿಗೆ ಇನ್ನೊಮ್ಮೆ ಹೊಸತ್ತೆ ಹೇಳ್ಬೇಕಾ? ಆಯ್ತಾಯ್ತು. ಎಷ್ಟಾದ್ರೆ ಎನ್ನಲ್ವ? ಇದು ಕಣ್ಣು ಮುಚ್ಚಿ ನಮಗೆ ಸಿಗದಿಲ್ಲದೆ ಅಯ್ಯೋ, ಸಿಗುತ್ತದೆ, ಹೆದರಿಕೆ ಯಾಕೆ? ಅಲ್ಲ, ಎಲ್ಲಿಂದ ಬಡಿಸುವುದಿಲ್ಲ? ಬಡಿಸಿಬೋದು. ಇಲ್ಲಿಂದ ನಾನು ಎಲ್ಲಿದ್ದೇನೆ? ಎಲ್ಲಿಂದ? ಎಲ್ಲಿಂದ ಆರಂಭ? ಹಾ, ಅಲ್ಲಿಂದ ಬಡಿಸುವ. ಅದ್ಯಾಕೆ? ಅವರು ಸಣ್ಣವರಲ್ವಾ? ನೀವು ಹಿರಿಯರು. ಹೌದು. ಅಷ್ಟೇ ಅಲ್ಲ, ಇದು ಸಿಕ್ಕಿ ಅದೆಷ್ಟೋ ಹೊತ್ತಾಯ್ತು. ದಪ್ಪದೆಲ್ಲ ಕೆಳಗುಂಟು. ದಪ್ಪದ ಕೆಳಗೆ. ಹೌದು, ಮೇಲಿರುವುದು ತೆಳು ನೋಡಂತೆ. ಹೌದು ಹೌದು ತೆಳು. ತೆಳುವಾದದ್ದೆಲ್ಲ ಅವರಿಗೆ ಕೊಡುವ. ನಮಗೆ ದಪ್ಪದ್ದೇ ಬೇಕು. ಸತ್ವಯುತವಾದದ್ದು ಅಡಿ ಭಾಗದಲ್ಲುಂಟು. ನಿಮಗೆಲ್ಲ ಅದನ್ನೇ ಕೊಡುವ. ನಮಗೆ ದಪ್ಪ. ನನಗೆ ದಪ್ಪದ್ದೇ ಬೇಕು. ದಪ್ಪದ್ದೇ ಬೇಕು. ಹೌದಪ್ಪ. ಅವರಿಗೆ ಏನು ಸುಖ ಇಲ್ಲ, ಅವರಿಗೆ ತೆಳ್ಳಗಿದ್ದೆ ಅವರಿಗೆ ಸಾಕಪ್ಪ. ನೀವು ದಪ್ಪದ್ದು, ನಿಮಗೆ ದಪ್ಪದ್ದೇ ಹಾಕುವ. ಆಯ್ತು. ಹಾಗಾದ್ರೆ ತಡೆ ಯಾಕೆ? ಆದಷ್ಟು ಬೇಗ ಬಡಿಸಿ ನೋಡೋಣ. ಕಣ್ಣು ಮುಚ್ಚಬೇಕು. ಎಷ್ಟು ಹೊತ್ತು ನನಗೆ ಬರಲೇ ಇಲ್ಲ. ಎಲ್ಲಿಟ್ಟು? ವಾಣಿಯಿಂದ ಹೇಳ್ತಾ ಇದ್ದಾರಲ್ಲ, ದೇವತೆಗಳ ಪಂಕ್ತಿಯಲ್ಲಿ ಸ್ವರ್ಭಾನು ಕುಳಿತುಕೊಂಡು ಅಮೃತ ಪಾನವನ್ನು ಮಾಡುತ್ತಾ ಇದ್ದಾನಂತೆ. ಹಾಗಾಗಿ ಸುದರ್ಶನಿಗೆ ಆಜ್ಞೆ ನೀಡಿದ್ದೇನೆ. ನಿನ್ನ ಕಪ್ಪಟ್ಟ ಬುದ್ಧಿಯಲ್ಲಿ ಕೂಡ ಸೋರಿಸ್ತೇನೋ? ಸಮುದ್ರ ಮಥನ ಕಾಲದಲ್ಲಿ ಸಿಕ್ಕಿದಂತ ಅಮೃತವನ್ನು ಕುಡಿಯುವಂತ ಸಂದರ್ಭದಲ್ಲಿ ನಮ್ಮನ್ನು ವಂಚಿಸುವಂತ ಪ್ರಯತ್ನ ಮಾಡಿಬಿಟ್ಟೆಯಲ್ಲೋ? ಕುಡಿದಂತ